ಬೆಳ್ತಂಗಡಿಯ ಕಪಿಲ ನದಿ ತಟದಲ್ಲಿರುವ ಮತ್ಸ್ಯ ಕ್ಷೇತ್ರವೆಂದೇ ಹೆಸರುವಾಸಿಯಾಗಿರುವ ಶಿಶಿಲೇಶ್ವರ ದೇವರ ಮೀನುಗಳಿಗೆ ಜಲಕ್ಷಾಮದ ಕೊರತೆ ಉಂಟಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಶಿಶಿಲಾದಲ್ಲಿ ನೂರಾರು ವರ್ಷಗಳಿಂದ ಪ್ರಕೃತಿಯ ಆರಾಧನೆಯೇ ದೇವರ ಆರಾಧನೆ ಎಂಬಂತೆ ಇಲ್ಲಿ ತೀರ್ಥಕ್ಕಾಗಿ ಮೀನುಗಳಿರುವ ನದಿ ನೀರನ್ನೇ ಬಳಸ್ತಾರೆ. ಆದರೆ ಸದ್ಯ ತಾಪಮಾನ ವಿಪರೀತ ಏರಿಕೆಯಾಗಿರುವುದರಿಂದ ಕಪಿಲ ನದಿ ನೀರಿನ ಒಳಹರಿವು ಕ್ಷೀಣಿಸ್ತಾ ಇದ್ದು ಮೀನುಗಳಿಗೆ ಸಮಸ್ಯೆ ಎದುರಾಗುವಂತಾಗಿದೆ. ಕಪಿಲ ನದಿಗೆ ಶಿಶಿಲಾ ದೇವಸ್ಥಾನ ಮೇಲ್ಭಾಗದಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಿಸಲಾಗಿದ್ದು ಇದೇ ನೀರನ್ನು ಅವಲಂಬಿಸಲಾಗಿದೆ. ಆದರೆ ಕಿಂಡಿ ಅಣೆಕಟ್ಟಿನಲ್ಲಿ ಶೇಖರಣೆಗೊಂಡ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಇಳಿಕೆಯಾಗ್ತಾ ಇದೆ. ಇದರಿಂದಾಗಿ ಮೇ ತಿಂಗಳಲ್ಲಿ ನೀರಿನ ಸಮಸ್ಯೆ ಮತ್ತಷ್ಟು ಕಾಡುವ ಸಾಧ್ಯತೆ ಇದೆ.